ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ಮುನ್ನಾರ್ ಸೀರೀಸ್ನ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ನನಗೂ ಗೊತ್ತು ಅಲ್ಲಿ ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ನನ್ನ ಫ್ರೆಂಡ್ಸಿಂದ ಫೀಡ್ಬ್ಯಾಕ್ ಸಹ ಬಂತು ನನಗೆ. ಸೊ ಖುಷಿ ಆಯಿತು ನನಗೆ ಫೀಡ್ಬ್ಯಾಕ್ ಬರ್ತಾ ಇದೆ ಅಂತ. ನಾನು ಮುಂದಿನ ನನ್ನ ವಿಡಿಯೋಸ್ಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ಆದಷ್ಟು ಮಿಸ್ಟೇಕ್ಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನನಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನೊಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದು ಫೋಟೋಸ್ ಕ್ಲಿಕ್ ಮಾಡಿಸ್ಕೋಬೇಕಂದ್ರೂ ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ಒಂದು ವಿಡಿಯೋಸ್ನ ಒಂದು ಶೂಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಾಯಿತು. ಲಿಟ್ರಲಿ ಅಲ್ಲೆಲ್ಲರೂ ನನ್ನ ಹೆಂಗೆ ನೋಡಿ ನಗ್ತಾ ಇದ್ರು ಅಂದರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಯೂಟ್ಯೂಬರ್ ಆಗಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕಲ್ವಾ. ನನ್ನ ಹಳೆ ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ A to Z ಇನ್ಫಾರ್ಮೇಶನ್ ಇರುತ್ತೆ ಅಂತ. ಬಟ್ ನಂಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಇದಕ್ಕೆ ಅಂತಾನೆ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿನೇ ಹಾಕ್ತಾ ಇದ್ದೀನಿ. ಇವಾಗ ಫಸ್ಟ್ ನಾನು ಹೋಟೆಲ್ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಂಗೆ ಈ ಸಲ ಸಿಕ್ಕಾಪಟ್ಟೆ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೋಟೆಲಲ್ಲೇ ಆಗಿದ್ದು. ನಾವು ಯಾವಾಗ ಒಂದು ಮುನ್ನಾರ್ಗೆ ಅಂತ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ವೋ, ನಾವು ಫಸ್ಟು ಇವಾಗ ಹೋಟೆಲ್ ಬುಕ್ಕಿಂಗ್ಸ್ ಎಲ್ಲ ನೋಡ್ತಾ ಇದ್ವಿ. ಸೊ ನಮಗೆ ಒಂದು ಹೋಟೆಲ್ ಸಿಕ್ತು, ಹೆಸರು ಲುಮಿನೋ ಡ್ವೆಲ್ಲಿಂಗ್ ಅಂತ. ಸೊ ಅದು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಮತ್ತೆ ಅವ್ರ ಫೋಟೋಸ್ ಕಳ್ಸಿದ್ದು ಕೂಡ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಾವು ಕಣ್ಣು ಮುಚ್ಕೊಂಡು ಬುಕ್ ಮಾಡಿಬಿಟ್ವಿ ಫಸ್ಟೇ. ಎಲ್ಲ ಆಯ್ತು. ಆಮೇಲೆ ಅಲ್ಲಿಗೆ ಹೋಗ್ತೀವಿ. ನಿಮ್ಗೆ ಗೊತ್ತು, ನಾವು ನೈಟ್ ಎಲ್ಲ ಟ್ರಾವೆಲ್ ಮಾಡಿದ್ವಿ. ಆಮೇಲೆ ಬೆಳಿಗ್ಗೆ ಎದ್ದು ಅಲ್ಲಿ ಅತಿರಾಪಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ 3-4 ಗಂಟೆ ಟ್ರಾವೆಲ್ ಮಾಡಿ ಬಂದು ಅರೌಂಡ್ ನಾವು 3 ಗಂಟೆ ಹಂಗೆ ಹೋಟೆಲ್ ರೀಚ್ ಆದ್ವಿ. ನಮ್ಮ ಪ್ಲಾನ್ ಏನಿತ್ತು, 3-3:30ಗೆ ಹೋಟೆಲ್ಗೆ ಹೋಗ್ತೀವಿ, 1-2 ಗಂಟೆ ಮಲ್ಕೊಳ್ಳೋಣ, ರೆಸ್ಟ್ ಮಾಡೋಣ, ಆಮೇಲೆ ಸಂಜೆ 1-2 ಪ್ಲೇಸಿಗೆ ಹೋಗೋಣ ಅಂತ ಇತ್ತು. ಬಟ್ ಅಲ್ಲಿ ಹೋಗಿ ನೋಡ್ತೀವಿ, ಬಿಲ್ಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಒಳಗಡೆ ಹೋಗ್ತೀವಿ, ನನಗೆ ಫುಲ್ ಮೂಡ್ ಆಫ್ ಆಗೋಯ್ತು. ಯಾಕೆಂದ್ರೆ ನಮ್ಗೆ ಅವ್ರು ರೂಮ್ ತೋರಿಸ್ತಾರೆ. ಅಲ್ಲಿ ಯೂಶಲಿ ಹೋಟೆಲ್ಸ್ ಅಲ್ಲೆಲ್ಲ ಪಿಲ್ಲೋ ಆಗ್ಲಿ ಬೆಡ್ಶೀಟ್ ಆಗ್ಲಿ ವೈಟ್ ಅಂಡ್ ವೈಟ್ ಅಲ್ಲಿ ಇರುತ್ತಲ್ವಾ. ಸೊ ಅಲ್ಲಿ ಹೋಗಿ ನೋಡ್ತೀನಿ ನಾನು, ಅದು ಕ್ರೀಮ್ ಕಲರ ಇಲ್ಲ ಆಫ್ ವೈಟ್, ಯಾವ ಕಲರ್ ಅಂತಾನೆ ಐಡೆಂಟಿಫೈ ಮಾಡಕ್ ಆಗಿಲ್ಲ. ಮತ್ತೆ ಬರೋ ಗೋಡೆ ಅಂತ ಬಂದ್ರೆ ನೀವು, ಆ ಗೋಡೆ ಕಲರ್ ಹೆಂಗಾಗಿತ್ತು ಅಂದ್ರೆ, ಆ ಬಸ್ ಸ್ಟಾಪ್ಸ್ ಅಲ್ಲೆಲ್ಲ ಬರೀತಾರಲ್ಲ, ಲೈಕ್ ಏನೇನೋ ಬರೀತಾರೆ, ಸೊ ಆ ತರ ಕಲರ್ ಇತ್ತು. ಅದು ಹಾಳಾಗಿ ಹೋಗ್ಲಿ ಅಂತ ವಾಶ್ರೂಮ್ ಚೆಕ್ ಮಾಡಕ್ ಹೋದ್ರೆ ಫ್ಲಶೇ ವರ್ಕ್ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ ಬಕೆಟ್ ಅಲ್ಲಿ ನೀರ್ ತಗೊಂಡು ಸೊ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇಷ್ಟು ದುಡ್ಡು ಕೊಡ್ಬೇಕಾದ್ರೆ ನಾವ್ ಯಾಕೆ ಅಷ್ಟೊಂದು ಅಡ್ಜಸ್ಟ್ ಮಾಡ್ಕೋಬೇಕಂತ ನನ್ಗೆ ಗೊತ್ತಾಗಿಲ್ಲ. ಅವ್ರು ಮಾಡಿರೋ ಮಿಸ್ಟೇಕ್ ಏನು ಅಂದ್ರೆ, ನಮ್ಗೆ ಅವರು ಅಲೋಕೇಟ್ ಮಾಡಿದ್ದು ಒಂದು ರೂಮ್, ಬಟ್ ಅವರು ಬೇರೆ ಕಸ್ಟಮರಿಗೆ ಕೊಟ್ಟು ಮಿಕ್ಕಿರೋ ಯಾವ್ದೋ ಒಂದು ರೂಮ್ನ ನಮ್ಗೆ ಕೊಡ್ಲಿಕ್ಕೆ ಬಂದ್ರು ಅವರು. ಸೊ ಇದು ಅವ್ರ ಕಡೆಯಿಂದಾನೇ ಮಿಸ್ಟೇಕ್ ಇರೋದು. ನಾವ್ ಎಷ್ಟು ತುಂಬಾ ಹೊತ್ತು ಅಲ್ಲೇ ಹೋಯ್ತು ಮಾತಾಡಿ, ಅವ್ರು ನಮ್ ದುಡ್ಡು ರಿಟರ್ನ್ ಮಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ. ಕೊನೆಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಹಾಗೆ ಹೇಗೆ ಅಂತ ಹೇಳಿದಕ್ಕೆ ಕೊನೆಗೆ ನಮ್ಗೆ ದುಡ್ಡು ರಿಟರ್ನ್ ಮಾಡಿದ್ರು. ಬಟ್ ಇದು ಹೇಗಾಗತ್ತೆ ಅಂದ್ರೆ, ಇವಾಗ ನಾವು ಯಂಗ್ಸ್ಟರ್ಸು ಓಕೆ, ಏನೋ ಸ್ವಲ್ಪ ಎನರ್ಜಿ ಇತ್ತು ನಮ್ಮ ಹತ್ರ, ನಾವು ಬೇರೆ ಹೋಟೆಲ್ನ ಹುಡ್ಕಕ್ಕೆ ಹೋದ್ವಿ. ಬಟ್ ಒಂದು ಫ್ಯಾಮಿಲಿ ಅಂತ ಬಂದಾಗ ಅಲ್ಲಿ ಎಲ್ಡರ್ಸು ಇರ್ತಾರೆ, ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಸೊ ಈ ತರ ಒಂದು ಆದಾಗ ನಂಗೆ ಗೊತ್ತಿಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅಂಡ್ ಇನ್ನೊಂದೇನು ಅಂದ್ರೆ, ನಾನು ಸೋಲೋ ಟ್ರಿಪ್ ಪ್ಲಾನ್ ಮಾಡಿದ್ದೆ ಮುನ್ನಾರ್ಗೆ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ತಮ್ಮ ಮತ್ತೆ ಅವ್ರ ವೈಫ್ ಬರ್ತೀನಿ ಅಂದ್ರು. ಒಳ್ಳೇದಾಯ್ತು. ಇಲ್ಲ ನಾನು ಆ ಸಿಚುವೇಶನ್ ಅಲ್ಲಿ ಒಬ್ಳೆ ಇದ್ದಿದ್ರೆ ಮೋಸ್ಟ್ಲಿ ನಂಗೆ ಪ್ಯಾನಿಕ್ ಅಟ್ಯಾಕೆ ಬರ್ತಾ ಇತ್ತೇನೋ. ಸೊ ಅಷ್ಟೆಲ್ಲ ಆಯ್ತು ಹೋಟೆಲ್ದು. ಸೊ ನೆಕ್ಸ್ಟ್ ಹೋಟೆಲ್ನ ನಾವು ಮ್ಯಾನ್ಯುವಲ್ ಆಗಿನೇ ನಾನು, ನನ್ನ ತಮ್ಮನ ಹೆಂಡತಿ 3 ಜನನು ಹೋಗಿ ಸರ್ಚ್ ಮಾಡ್ಲಿಕ್ಕೆ ಹೋದ್ವಿ. ಸೊ ಒಂದು ಹೋಟೆಲ್ ಸಿಕ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಲೇ ಸೆಲೆಸ್ಟಿಯಂ ಅಂತ. ನಾನು ಪಿಕ್ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಅಲ್ಲಿ ಬ್ರೇಕ್ಫಾಸ್ಟ್ ಆಗಿರ್ಬೋದು, ನಾನು ಬ್ರೇಕ್ಫಾಸ್ಟ್ ಬಗ್ಗೆ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಸ್ಟಾಫ್ಸ್ ಕೂಡ ಅಷ್ಟೇ ನಮ್ ತುಂಬಾ ಕೇರ್ ಮಾಡ್ತಾ ಇದ್ರು. ಆಮೇಲೆ ಯಾರು ಒಂಥರ ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ಲ, ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಟ್ಟಿದ್ರು, ಪ್ರೈವೇಸಿ ಇತ್ತು. ಅಂಡ್ ಇದು ಬಜೆಟ್ ಫ್ರೆಂಡ್ಲಿ ಇತ್ತು. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಬಾಲ್ಕನಿನೂ ಇತ್ತು ಅದಕ್ಕೆ. ಸೊ ತುಂಬಾನೇ ಚೆನ್ನಾಗಿತ್ತು. ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಯಾರೆಲ್ಲ, ಯಾಕೆಂದ್ರೆ ನಮ್ಗೆ ಲಂಚ್ ಅವಶ್ಯಕತೆ ಇರಲ್ಲ, ನಾವು ಹೋಟ್ಲಲ್ಲಿ ಎನಿವೇ ಲಂಚ್ ಮಾಡಲ್ಲ. ಡಿನ್ನರ್ ನಿಮ್ ಇಷ್ಟ, ನೀವು ಹೊರಗಡೆ ಹೋದಾಗ ಲೋಕಲ್ ಮಾರ್ಕೆಟ್ ಅದು ಇದು ಅಂತ ಸುತ್ತಾಡಕ್ ಹೋದಾಗ ನೀವು ತಿನ್ಕೊಂಡು ಕೂಡ ಬರ್ಬೋದು. ನೆಕ್ಸ್ಟ್ ನಾನು ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳ್ತೀನಿ.
ಸೊ ಇನ್ ಕೇಸ್ ನೀವು ಬಸ್ನ ಪ್ರಿಫರ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಬೆಂಗಳೂರಿಂದ ಮುನ್ನಾರ್ಗೆ ಡೈರೆಕ್ಟ್ ಬಸ್ ಇದೆ, ಬಸ್ ಫೆಸಿಲಿಟಿ ಇದೆ. ಇಲ್ಲ ನಾನು ಟ್ರೈನಲ್ಲಿ ಹೋಗ್ತೀನಿ ನಂಗೆ ಬಸ್ ಆಗಲ್ಲ ಅಂತ ಹೇಳಿದ್ರೆ ಟ್ರೈನ್ ಬಂದ್ಬಿಟ್ಟು ನಿಮ್ಗೆ ಬೆಂಗಳೂರಿಂದ ಮುನ್ನಾರ್ಗೆ ಡೈರೆಕ್ಟ್ ಟ್ರೈನ್ ಇಲ್ಲ. ಸೊ ನೀವು ಅಲ್ಲಿ ಒಂದು ಆಳ್ವ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಇಳ್ಕೋಬೇಕಾಗತ್ತೆ. ಮತ್ ಅಲ್ಲಿಂದ ನಿಮ್ಗೆ ಒಂದ್ 4 ಗಂಟೆ ಜರ್ನಿ ಮುನ್ನಾರ್ಗಿದೆ. ಸೊ ನಾನು ಪರ್ಸನಲ್ ಆಗಿ ನಾನು ಟ್ರೈನ್ ಈ ಒಂದು ಪ್ಲೇಸ್ಗೆ ಸಜೆಸ್ಟ್ ಮಾಡಲ್ಲ, ಅದು ಒಂಥರ ಟೈಮ್ ವೇಸ್ಟ್ ಅನ್ಸುತ್ತೆ ನನಗೆ. ಅಂಡ್ ನೆಕ್ಸ್ಟ್ ನೀವು ಫ್ಲೈಟ್ ಅಲ್ಲಿ ಬರ್ತೀರಾ ಅಂದ್ರೆ ಬೆಂಗಳೂರಿಂದ ಕೊಚ್ಚಿಗೆ ಹೋಗ್ಬೋದು. ಅಗೇನ್ ಅಲ್ಲಿಂದ ನಿಮ್ಗೆ ಒಂದು 4 ಅವರ್ ಟ್ರಾವೆಲ್ ಮಾಡಿದ್ರೆ ಮುನ್ನಾರ್ಗ್ ರೀಚ್ ಆಗ್ತೀವಿ. ಸೊ ಇಷ್ಟು ನಿಮ್ಗೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಿದೆ. ಆಮೇಲೆ ಇವಾಗ ನಾವು ಏನ್ ಮಾಡಿದ್ವಿ ಬಜೆಟ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಮೇನ್ ಆಗಿರೋದೇ ಬಜೆಟ್ ಅಲ್ವಾ. ಬಜೆಟ್ ಹೇಗ್ ಪ್ಲಾನ್ ಮಾಡಿದ್ವಿ ಅಂದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ತಮ್ಮಗೆ ಗೊತ್ತಿರೋರು ಒಬ್ರು ಟ್ರಾವೆಲ್ ಕಂಪನಿನ ಇಟ್ಕೊಂಡಿದ್ದಾರೆ. ಸೊ ನಾವ್ ಅವ್ರ ಹತ್ರ ಹೀಗೆ ಕಾರ್ನ ಅಂದ್ರೆ ಸುಮ್ನೆ ಕೇಳ್ತಾ ಇದ್ವಿ. ಸೊ ನಮ್ಗದು ಚೀಪ್ ಅಂಡ್ ಬೆಸ್ಟ್ ಅನ್ನಿಸ್ತು. ಯಾಕೆಂದ್ರೆ ಇನ್ಕ್ಲೂಡಿಂಗ್ ನಾವು ಡ್ರೈವರ್ ಬಾಟ ಆಗಿರ್ಬೋದು, ಪಾರ್ಕಿಂಗ್ ಅಂಡ್ ಟೋಲ್ ಎಲ್ಲ ಸೇರಿ ನಾವು 4 ದಿನಕ್ಕೆ 18,000 ಪೇ ಮಾಡಿದ್ವಿ, 18,000 ಪೇ ಮಾಡಿದ್ವಿ. ಸೊ ಅದಾದ್ಮೇಲೆ ಕಮಿಂಗ್ ಟು ಫುಡ್ ಮಾತ್ರ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬೇಡಿ. ಯಾಕೆಂದ್ರೆ ನಾನು ಫುಲ್ ಕೇರಳ ಅಂದ್ರೆ ಗೊತ್ತಲ್ಲ, ಅದು ಒಂಥರ ಫಿಶ್ ಎಲ್ಲ ಫೇಮಸ್ ಅಲ್ಲಿ. ನಾನು ಇಲ್ಲಿ ಫುಲ್ ಬಿಲ್ಡಪ್ ಕೊಟ್ಟು ಹೋಗಿದ್ದೆ, ನಾನು ಇರೋಷ್ಟು ದಿನನೂ ಬರೀ ಫಿಶ್ ತಿನ್ಕೊಂಡಿರ್ತೀನಿ ಅಂತ. ಬಟ್ ಅಲ್ಲಿ ಹೋಗಿ ಫಸ್ಟ್ ಡೇ ನಾನು ಫಿಶ್ ತಿಂದೆ ರೀ, ಸ್ವರ್ಗ. ಉಪ್ಪು ಖಾರ ಏನು ಇಲ್ಲ ಅದ್ರಲ್ಲಿ. ಅದೇನ್ ಅಲ್ಲೇ ಸ್ಪೈಸಸ್ ಬೆಳಿತಾರೆ, ಬಟ್ ಉಪ್ಪು ಖಾರ ಹಾಕಕ್ ಅಷ್ಟೊಂದು ಕಂಜೂಸ ಏನು ನನಗೆ ಗೊತ್ತಿಲ್ಲ, ನನಗಂತೂ ಆಗಿಲ್ಲ. ಸೊ ನನ್ನಂತ ಫುಡ್ಡೀಸ್ ಯಾರಾದ್ರೂ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಡಿಸಪಾಯಿಂಟ್ ಆಗುತ್ತೆ. ಸೊ ಅದನ್ನೊಂದು ಸ್ಯಾಕ್ರಿಫೈಸ್ ಮಾಡಿ ನಾನು ಮಿಕ್ಕಿದ 3 ದಿನನೂ ಪ್ಯೂರ್ ವೆಜಿಟೇರಿಯನ್ ಆಗಿದ್ದೆ. ಸೊ ನಾವು ಫುಡ್ ಬಂದ್ಬಿಟ್ಟು ಅರೌಂಡ್ ನಾವೊಂದು 10,000 ಸ್ಪೆಂಡ್ ಮಾಡಿದೀವಿ 4 ದಿನಕ್ಕೆ. ಬಟ್ ನಾವೇನು ಕಡಿಮೆ ಮಾಡ್ಕೊಂಡಿಲ್ಲ, ಬಟ್ ಬರೀ ವೆಜಿಟೇರಿಯನ್ ತಿನ್ಕೊಂಡಿದ್ವಿ. ಅದಾದ್ಮೇಲೆ ನಾವು ಎಂಟ್ರಿ ಫೀಸ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಯಾಕೆಂದ್ರೆ ಕಂಪೇರ್ ಟು ಊಟಿ, ಅಲ್ಲಿ ಒಂದು ಟೀ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂದ್ರೆ 10 ರೂಪಾಯಿ ತಗೋತಾರೆ ಎಂಟ್ರಿ ಫೀ, ಬಟ್ ಇಲ್ಲಿ 100 ರೂಪೀಸ್ ತಗೊಂಡ್ರು. ಸೊ ಆ ತರ ನಾವು ನೋಡ್ಕೊಂತಾ ಬಂದ್ರೆ ಎಂಟ್ರಿ ಫೀಗೆ ನಾವು ಅರೌಂಡ್ ಒಂದು 4,000 ಪೇ ಮಾಡಿದೀವಿ 3 ಜನನು ಸೇರಿ. ಅದಾದ್ಮೇಲೆ ನಾವು ಕೊಕೊನಟ್ ಆಯಿಲ್ ನ ತಗೊಂಡ್ವಿ, ಪರ್ಚೇಸ್ ಮಾಡಿದ್ವಿ. ಚಾಕ್ಲೇಟ್ಸ್ ಆಗಿರ್ಬೋದು, ಆಮೇಲೆ ಚಿಪ್ಸ್ ಆಗಿರ್ಬೋದು, ಆಮೇಲೆ ನಾನು ಸ್ವಲ್ಪ ಅಥೆಂಟಿಕ್ ಆಗಿರ್ಲಿ ಅನ್ಬಿಟ್ಟು ಟ್ರೆಡಿಷನಲ್ ಸ್ವಲ್ಪ ಕೇರಳ ಹ್ಯಾಂಗಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದೆ. ಅದೆಲ್ಲ ನಮ್ದು ಒಂಥರ ಪರ್ಸನಲ್ ಬ್ಯಾಗೇಜ್ ಅದು. ಸೊ ಅದೇ ನಾನು ಹೇಳ್ತಾ ಇದ್ದೀನಿ, ಟೋಟಲ್ ಆಗಿ ಬಜೆಟ್ ಬಂದ್ಬಿಟ್ಟು ಪರ್ ಹೆಡ್ ನಮ್ಗೆ ಅರೌಂಡ್ ಒಂದು 14,000 ಆಗಿದೆ. ಸೊ ನಂಗೆ ಇದು ವರ್ತ್ ಅನ್ನಿಸ್ತು 4 ದಿನಕ್ಕೆ, ಇನ್ಕ್ಲೂಡಿಂಗ್ ಹೋಟೆಲ್ ಹೇಳೋದ್ ಮರ್ತೆ ಅಲ್ವಾ. ನನ್ನ ಹೋಟೆಲ್ಗೆ ನಾನು ಎಷ್ಟು 7,500 ನ ಪೇ ಮಾಡಿದ್ದೀನಿ, ಅದು 3 ಜನರಿಗೆ 3 ನೈಟ್ಸ್ಗೆ. ಸೊ ಇಷ್ಟೇ ನನ್ನ ವಿಡಿಯೋಸ್. ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ನೀವು. ಮತ್ ನನಗೆ ಗೊತ್ತು ನೀವು ಯಾರು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಬಟ್ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ನನಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೊ ಕಮೆಂಟು ಮಾಡಿ. ಇಷ್ಟೇ. ಥ್ಯಾಂಕ್ ಯು.